2900 ಕಿಲೋಮೀಟರ್ ಉದ್ದದ ಬ್ರಹ್ಮಪುತ್ರ ನದಿಯು ಭಾರತದ ಅತಿ ಆಳದ ನದಿ ಹಾಗೂ ಅತಿ ಹೆಚ್ಚು ನೀರು ಹರಿಯುವ ನದಿಯಾಗಿದೆ. ಚೀನಾದ ಟಿಬೆಟ್ನ ಮಾನಸ ಸರೋವರಕ್ಕೆ ಸನಿಹದಲ್ಲೇ ಬ್ರಹ್ಮಪುತ್ರ ನದಿ ಹುಟ್ಟುತ್ತದೆ. ಟಿಬೆಟ್ನಲ್ಲಿ ಈ ನದಿಯನ್ನ ಸ್ತಾಂಗ್ಪೋ ಎಂದು ಕರೆಯಲಾಗುತ್ತದೆ. ಅರುಣಾಚಲ ಪ್ರದೇಶದ ಮೂಲಕ ಈ ನದಿ ಭಾರತವನ್ನ ಪ್ರವೇಶಿಸುತ್ತದೆ. ಅನಂತರ ಅಸ್ಸಾಂನಲ್ಲಿ ಇದು ಅದ್ಭುತ ನದಿಯೆನಿಸಿದೆ. ಪಶ್ಚಿಮ ಬಂಗಾಳಕ್ಕೆ ಗಡಿಯಾಗಿ ಬ್ರಹ್ಮಪುತ್ರ ನದಿಯು ಬಾಂಗ್ಲಾದೇಶಕ್ಕೆ ಪ್ರವೇಶಿಸುತ್ತದೆ. ಅಲ್ಲಿ ಇದನ್ನು ಜಮುನಾ ನದಿ ಎಂದು ಕರೆಯುತ್ತಾರೆ. ಸುಬನ್ಸಿರಿ, ಸಿಯಾಂಗ್, ದಿಬಾಂಗ್, ಲೋಹಿತ್, ಧನ್ಸಿರಿ, ದುಧ್ನಿ, ಕುಲ್ಸಿ ಮೊದಲಾದ ಉಪನದಿಗಳನ್ನು ಹೊಂದಿರುವ ಬ್ರಹ್ಮಪುತ್ರ ನೀರಾವರಿಯ ಜೊತೆಗೆ ನೌಕಾಯಾನ ಸವಲತ್ತಿನದಾಗಿದೆ. ಹಲವು ಜಲವಿದ್ಯುತ್ ಉತ್ಪಾದನಾ ನೆಲೆಗಳನ್ನು ಹೊಂದಿದೆ. VNR Gold.